ಸರ್ಕಾರಿ ಶಾಲೆಗಳಿಗೆ ಉತ್ತೇಜನ ಸಿಗ್ತಾ ಇಲ್ಲ ಅನ್ನುವಂತಹ ಮಾತನ್ನು ಕೆಲ ವರ್ಷಗಳಿಂದ ನಾವು ಕೇಳ್ತಾ ಇದ್ವಿ. ಆದರೆ ಅದಕ್ಕೆ ತದ್ವಿರುದ್ಧವಾಗಿ ಅತ್ಯುತ್ತಮವಾಗಿ ಸರ್ಕಾರಿ ಶಾಲೆಗಳು ಅಭಿವೃದ್ಧಿಗೊಳ್ತಾ ಇರುವಂತಹ ಅನೇಕ ಉದಾಹರಣೆಗಳು ನಮ್ಮ ಮುಂದೆ ಸಿಗ್ತಾ ಇದೆ. ಅದಕ್ಕೆ ಮತ್ತೊಂದು ತಾಜಾ ಉದಾಹರಣೆ ನಮ್ಮ ಹಿರೇಬಂಡಾಡಿಯ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಅನ್ನುವಂಥದ್ದನ್ನು ಹೇಳ್ಬೋದು. ಯಾಕೆಂತ ಹೇಳಿದರೆ ಶತಮಾನಗಳನ್ನು ಕಂಡಿರುವಂತಹ ಈ ಒಂದು ಶಾಲೆಯಲ್ಲಿ ಈಗ ಇಡೀ ಜಿಲ್ಲೆಯಲ್ಲೇ ಅತ್ಯಂತ ವಿಭಿನ್ನ ಅಂತ ಹೇಳಬಹುದಾದಂತಹ ಹವಾನಿಯಂತ್ರಿತ ಭೋಜನ ಶಾಲೆ ಉದ್ಘಾಟನೆಗೊಳ್ತಾ ಇದೆ. ಅದೇ ರೀತಿ ಸುಮಾರು 20 ಶೌಚಾಲಯಗಳು, ಸ್ಮಾರ್ಟ್ ಕ್ಲಾಸ್ಗಳು ಜೊತೆಗೆ ತರಗತಿ ಕೊಠಡಿಗಳ ಉದ್ಘಾಟನೆ ಕೂಡ ನಡೆಯೋದಕ್ಕಿದೆ. ಸೊ ಇದೇ ಡಿಸೆಂಬರ್ 10ರಂದು ಈ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಿದ್ಧತೆಗಳು ಕೂಡ ಭರದಿಂದ ಸಾಗ್ತಾ ಇದೆ. ಸೊ ಏನೆಲ್ಲ ನಿರ್ಮಾಣ ಆಗಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಅದಕ್ಕೂ ಮೊದಲು ಇಲ್ಲಿ ಒಂದಷ್ಟು ಪೂರ್ವ ತಯಾರಿಗಳು ನಡೀತಾ ಇದೆ. ಅಂದರೆ ನಾಳೆ ನಡೆಯುವಂತಹ ಕಾರ್ಯಕ್ರಮಕ್ಕೆ ಭರದ ಸಿದ್ಧತೆಗಳನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ನೋಡ್ಬೋದು ನೀವು ಈಗಾಗಲೇ ಬಂಟಿಂಗ್ಸ್ಗಳನ್ನು ಸ್ಟೂಡೆಂಟ್ಗಳು ಹಾಕಿದ್ದಾರೆ. ಜೊತೆಗೆ ಪೋಷಕರು, ಶಾಲಾ ಅಭಿಮಾನಿಗಳೆಲ್ಲರೂ ಕೂಡ ಸೇರಿಕೊಂಡು ಈ ಒಂದು ಶಾಲೆಯ ಆವರಣವನ್ನು ಒಂದು ಚಂದ ಮಾಡುವಂಥ ಒಂದು ಕೆಲಸ ಕಾರ್ಯದಲ್ಲಿ ಕೂಡ ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಪೋಷಕರು ಇಲ್ಲಿ ಬಣ್ಣವನ್ನು ಕೂಡ ಬಳಿತಾ ಇದ್ದಾರೆ. ಎಲ್ಲವನ್ನು ಕೂಡ ನೋಡ್ಬೋದು. ಈಗ ಕೆಲಸ ಕಾರ್ಯಗಳು ಸಿದ್ಧತೆಗಳೆಲ್ಲೂ ಕೂಡ ಆಗ್ತಾ ಇದೆ. ಜೊತೆಗೆ ಹಿರಿಯ ವಿದ್ಯಾರ್ಥಿ ಸಂಘದ ಮುಖಂಡರು, ಪೋಷಕರು ಎಲ್ಲರೂ ಕೂಡ ಇದು ನಮ್ಮ ಶಾಲೆ ಅನ್ನುವಂಥ ನೆಲೆಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಾತಾಡ್ಸೋಣ. ನಮಸ್ತೆ. ನಮಸ್ತೆ. ನವೀನ್. ಹೇಗೆ ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ಬರದ ಸಿದ್ಧತೆಗಳು ನಡೀತಾ ಇದೆ. ನಾಳೆ ಬೆಳಿಗ್ಗೆ 9 ಗಂಟೆಗೆ ಧ್ವಜಾರೋಹಣ ಆಗಿ 10 ಗಂಟೆಗೆ ಸರಿಯಾಗಿ ಸಭಾ ಕಾರ್ಯಕ್ರಮ ನಡೆಯಲಿಕ್ಕೆ ಇದೆ. ಅಕ್ಷರದಾಸೋಹ ಮತ್ತು ತರಗತಿ ಕೊಠಡಿಗಳ ಉದ್ಘಾಟನಾ ಮತ್ತು ಶಿಲಾನ್ಯಾಸ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅದರ ನಂತರ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಂಜೆ 5 ಗಂಟೆಗೆ ಸರಿಯಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿಕ್ಕಿದೆ. ನಂತರ ರಾತ್ರಿ ಇಡೀ ದಿನ ಸಾಂಸ್ಕೃತಿಕ ಕಾರ್ಯಕ್ರಮ, ನಾಟಕ ಎಲ್ಲ ಭರ್ಜರಿಯಾಗಿ ನಡೀಲಿಕ್ಕೆ ಇದೆ. ಇದರ ಪೂರ್ವ ತಯಾರಿ ಸಾಧಾರಣ ಮೊನ್ನೆಯಿಂದ 1 ವಾರದಿಂದ ನಡೀತಾ ಇದೆ. ಈ ಎಲ್ಲ ಕೆಲಸ ಕಾರ್ಯದಲ್ಲಿ ಹಿರಿಯ ವಿದ್ಯಾರ್ಥಿಗಳು, ಪೋಷಕವೃಂದದವರು, ವಿದ್ಯಾಭಿಮಾನಿಗಳು, ಗ್ರಾಮಸ್ಥರು ಎಲ್ಲರೂ ಉತ್ತಮ ಒಗ್ಗಟ್ಟಿನಿಂದ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಅಂದರೆ ಈ ಶಾಲೆಯ ನಾವು ಹಳೆ ವಿದ್ಯಾರ್ಥಿಗಳು ತುಂಬ ಖುಷಿ ಆಗ್ತಾ ಇದೆ. ದೊಡ್ಡ ಅಂದರೆ ಅದ್ಧೂರಿಯಾಗಿ ಕಾರ್ಯಕ್ರಮ ನಡೆಯುತ್ತಾ ಇದೆ. ನಾಳೆ ಆಲ್ ದಿ ಬೆಸ್ಟ್, ಕಾರ್ಯಕ್ರಮ ಚೆನ್ನಾಗಾಗಲಿ ಅಂತ. ಈಗ ರೋಹಿತ್ ಹಿರೇಬಂಡಾಡಿಯವರು, ಇವರು ನಮ್ಮ ಸುದ್ದಿ ಬಳಗದವರು ಕೂಡ ಹೌದು. ಜೊತೆಗೆ ಇಲ್ಲಿನ SDMC ಸದಸ್ಯರು ಕೂಡ ಹೌದು. ಹೇಗೆ ಅನಿಸ್ತಾ ಇದೆ ನಿಮ್ಮ ಊರಿನ ಶಾಲೆ? ತುಂಬ ಖುಷಿ ಆಗ್ತಿದೆ. ಈಗ ನನ್ನ ಮಗ ಒಬ್ಬ ಇಲ್ಲಿಗೆ ಬರ್ತದೆ. ಇದಕ್ಕೆ ಮೊದಲು ನನ್ನ ತಂದೆ ಸಹ ಇದೇ ಶಾಲೆಯಲ್ಲಿ ಕಲಿತದ್ದು. ಸುಮಾರು 70-80 ವರ್ಷಗಳೇ ಈ ಶಾಲೆ ಕಳೆದಿದೆ. ನನ್ನ ತಂದೆ ಇಲ್ಲಿ ಕಲಿತದ್ದು, ಆದರೆ ನಾವು ಇಲ್ಲಿ ಕಲಿತಾರೆ. ನನ್ನ ಮಕ್ಕಳು ಇಲ್ಲೇ ಕಲಿತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಒಂದು ಸರ್ಕಾರಿ ಶಾಲೆಗೆ ಹೋಲಿಸಿದರೆ ಈ ಪ್ರೈವೇಟ್ ಶಾಲೆಗೆ ಹೋಲಿಸಿದರೆ ಸರ್ಕಾರಿ ಶಾಲೆ ತುಂಬ ಖುಷಿ ಆಗ್ತದೆ. ಇಲ್ಲಿ ಭೋಜನ ವ್ಯವಸ್ಥೆ ಉಂಟು. ಮಕ್ಕಳಿಗೆ ಶಾಲೆ ಡ್ರೆಸ್ ಮತ್ತು ಚಪ್ಪಲಿ ಎಲ್ಲವನ್ನು ಸರ್ಕಾರದಿಂದಲೇ ವಿತರಿಸ್ತಾ ಇದ್ದಾರೆ. ತುಂಬ ಖುಷಿ ಆಗ್ತದೆ. ಸುಮಾರು 6 ವರ್ಷಗಳ ನಂತರ ಇಲ್ಲಿ ಒಂದು ವಾರ್ಷಿಕೋತ್ಸವದ ಸಂಭ್ರಮ ನಡೀತದೆ. ಕೊರೋನಾದಿಂದ ಸ್ವಲ್ಪ 6 ವರ್ಷ ನಡೀಲಿಲ್ಲ. 6 ವರ್ಷದ ನಂತರ ಈಗ ಅದ್ದೂರಿಯಾಗಿ ಮಾಡಬೇಕಂತ ನಾವೆಲ್ಲ ನಿರ್ಧಾರ ಮಾಡಿದ್ದೇವೆ. SDMC ಅವರು, ಪೋಷಕರೆಲ್ಲ 2 ದಿವಸಕ್ಕೊಮ್ಮೆ ಮೀಟಿಂಗ್ ಮಾಡಿ ಯಾವ ರೀತಿ ಮಾಡೋದು ಅಂತೇಳಿ ತುಂಬ ಅದ್ದೂರಿಯಾಗಿ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ಯಶಸ್ವಿ ಆಗ್ತದೆ. ಈಗ ತುಂಬ ಖುಷಿ ಆಗ್ತಾ ಉಂಟು ನಮಗೆ ಕೂಡ. ಆಲ್ ದಿ ಬೆಸ್ಟ್. ಯಾಕೆ ಇವರು ಮಾತನಾಡ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳಿದ್ರು. ಈಗ ಇಬ್ರು ಈಗ ಇಲ್ಲಿ ಬಣ್ಣವನ್ನು ಕೂಡ ಬಳಿತಾ ಇದ್ದಾರೆ. ಮೇಡಮ್ ನಮಸ್ತೆ. ನಮಸ್ತೆ. ನನ್ನ ಹೆಸರು ಹೇಮಾವತಿ. ಹೇಗೆ ಅನಿಸ್ತಾ ಇದೆ? ಬಹುಶಃ ಪೇಂಟಿಂಗ್ ಇದಕ್ಕಿಂತ ಮುಂಚೆ ಯಾವತ್ತಾದ್ರೂ ಮಾಡಿದ್ರು? ಇಲ್ಲ ಸರ್, ಆದರೆ ಪೋಷಕರು ಪ್ಲಸ್ ನಾನು ಪಂಚಾಯತಿ ಮೆಂಬರ್ ಕೂಡ. ಅಂದರೆ ಪೋಷಕರು ಎಂತಾದರೂ ಶಾಲೆ ಕೊಡಬೇಕಂದ್ರೆ, ನಾನು ಹಳೆ ವಿದ್ಯಾರ್ಥಿ ಅಲ್ಲ, ಆದರೆ ಇವರಿಗೆ ಹೊಸೊಬ್ಲಾಗಿ ನನ್ನ ಮಗಳು ಸಹ ಈ ಶಾಲೆಯಲ್ಲಿ ಓದ್ತಿದ್ದಾಳೆ. ಅದಕ್ಕೋಸ್ಕರ ನಾನು ಪೋಷಕರ ಮುಖಾಂತರ ಇದಕ್ಕೆ ಪೇಂಟಿಂಗ್ಗೆ ಹೆಲ್ಪ್ ಮಾಡ್ತಿದ್ದೇನೆ. ಓಕೆ, ಖುಷಿ ಇದೆ? ತುಂಬ ಖುಷಿ ಆಗ್ತದೆ. ಗೌರ್ಮೆಂಟ್ ಶಾಲೆ ಇಷ್ಟೊಂದು ಇಂಪ್ರೂವ್ಮೆಂಟ್ ಮತ್ತು ಇಷ್ಟೊಂದು ಅನುದಾನ ನಮ್ಮ ಶಾಸಕರು ಹಾಗೆ ನಮ್ಮ ಪಂಚಾಯತ್ ಕೂಡ ತುಂಬ ಹೆಲ್ಪ್ ಮಾಡಿದೆ ನಮ್ಮ ಶಾಲೆಗೆ. ತುಂಬ ಖುಷಿ ಆಗ್ತಾ ಉಂಟು. ಅದನ್ನು ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಉಂಟು. ಈಗ ಇನ್ನೊಬ್ರು ಇದ್ದಾರೆ, ಅವರು ಕೂಡ ಸ್ವಚ್ಛ ಮಾಡಿ ಶಾಲೆಯನ್ನು ಚಂದ ಕಾಣಿಸ್ಬೇಕು ಅಂತ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅವರಿಗೆ ಏನು ಅನಿಸ್ತಾ ಇದೆ ಕೇಳೋಣ. ನಮಸ್ತೆ. ನಮಸ್ತೆ. ನನ್ನ ಹೆಸರು ಗೀತಾ, ಟೈಲರ್. ಮುಂಚೆ ಮಾಡಲಿಲ್ಲ ಸರ್. ತುಂಬ ಚೆನ್ನಾಗಿ ಖುಷಿ ಆಗ್ತದೆ. ನಮ್ಮ ಮಕ್ಕಳು ಇಲ್ಲಿ 2 ಮಕ್ಕಳು ಸ್ಕೂಲಿಗೆ ಬರ್ತಿದ್ದಾರೆ. ನನ್ನ ಗಂಡನು ಇಲ್ಲಿ ಹಳೆ ವಿದ್ಯಾರ್ಥಿ, ಇಲ್ಲಿಯ ಶಾಲೆ ಬಂದಿದ್ದು. ಹಾಗೆ ನಾನು ಇಲ್ಲಿಯೇ ಟೈಲರಿಂಗ್ ಮಾಡ್ತಿದ್ದೇನೆ. ಹಾಗೆ ತುಂಬ ಖುಷಿಯಿಂದ ಆಗ್ತಾ ಉಂಟು ಕಾರ್ಯಕ್ರಮ. ಭಾರಿ ಖುಷಿಯಿಂದ ಕೆಲಸ ಹೌದು ಹೌದು, ಖುಷಿ ಆಗ್ತಿದೆ. ಥ್ಯಾಂಕ್ ಯು. ಇದು ಊರಿನ
ಪೋಷಕರು ಜೊತೆಗೆ ವಿದ್ಯಾರ್ಥಿಗಳಲ್ಲಿರುವಂತಹ ಸಂಭ್ರಮ, ಇಷ್ಟರವರೆಗೆ ವಿದ್ಯಾರ್ಥಿಗಳು ಕೂಡ ಕೆಲಸವನ್ನು ಮಾಡ್ತಾಯಿದ್ರು, ಈಗ ಭೋಜನಕ್ಕಾಗಿ ಹೋಗಿದ್ದಾರೆ ಅನ್ನುವಂಥದ್ದು. ಸೊ ಇನ್ನೊಂದಷ್ಟು ಸಿದ್ಧತೆಗಳು ಮತ್ತು ಏನೆಲ್ಲ ನಾಳೆ ಉದ್ಘಾಟನೆ ಆಗೋದಕ್ಕಿದೆ ಅದನ್ನು ಕೂಡ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಹಿರೇಬಂಡಾಡಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಸುಸಜ್ಜಿತವಾದ ನೂತನ ಹವಾನಿಯಂತ್ರಿತ ಭೋಜನ ಶಾಲೆಯ ಕಟ್ಟಡ ಜೊತೆಗೆ ಮೇಲ್ಭಾಗದಲ್ಲಿ ತರಗತಿ ಕೊಠಡಿಗಳ ಕಟ್ಟಡ ನಾಳೆ ಉದ್ಘಾಟನೆಗೆ ಸಿದ್ಧ ಆಗಿರುವಂಥದ್ದು. ಅಂತಿಮ ಹಂತದ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಭರದಿಂದ ನಡೀತಾ ಇದೆ. ಒಂದು ಭಾಗದಲ್ಲಿ ಗಮನಿಸಬಹುದು. ಇನ್ನೊಂದು ಭಾಗದಲ್ಲಿ ನಾಳೆ ನಡೆಯುವಂತಹ ಕಾರ್ಯಕ್ರಮ ಅಂದರೆ ಅಭೂತಪೂರ್ವವಾಗಿ ನಡೆಯುವಂತಹ ಒಂದು ಉದ್ಘಾಟನಾ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಊರಿನ ಮಹಿಳೆಯರು, ಪೋಷಕರು ಎಲ್ಲರೂ ಕೂಡ ಸೇರಿಕೊಂಡು ಒಂದು ಕೆಲಸ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥದ್ದನ್ನು ನಾವು ನೋಡಬಹುದು. ಆ ಭಾಗದಲ್ಲಿ ಗಮನಿಸಿದರೆ ಶೌಚಾಲಯ, ಹೊಸದಾಗಿ ನಿರ್ಮಾಣಗೊಂಡಿರುವಂತಹ ಶೌಚಾಲಯ ಸಂಕೀರ್ಣವನ್ನು ಕೂಡ ನಾವು ನೋಡ್ಬೋದು. ಈಗ ನಿರ್ಮಾಣಗೊಂಡಿರುವಂತಹ ಭೋಜನ ಶಾಲೆ ಹೇಗಿದೆ, ಕಟ್ಟಡಗಳು ಹೇಗಿದೆ ಅನ್ನುವಂಥದ್ದನ್ನು ಈಗ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತೇವೆ. ಈ ಭಾಗದಲ್ಲಿ ನಿರ್ಮಾಣಗೊಂಡಿರುವಂತಹ ಕಟ್ಟಡ ಕೆಳ ಭಾಗದಲ್ಲಿ ಅಂದರೆ ನೆಲ ಅಂತಸ್ತಿನಲ್ಲಿ ಭೋಜನ ಶಾಲೆಯ ನಿರ್ಮಾಣ ಆಗಿರುವಂಥದ್ದು. ಶಾಲೆಯ ಸರಿಸುಮಾರು 300ಕ್ಕೂ ಅಧಿಕ ವಿದ್ಯಾರ್ಥಿಗಳು ಇಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಸುವ್ಯವಸ್ಥಿತವಾದ ಭೋಜನ ಶಾಲೆ ಬೇಕು ಎನ್ನುವಂತಹ ನೆಲೆಯಲ್ಲಿ ನಿರ್ಮಾಣಗೊಂಡಿರುವಂತಹ ಭೋಜನ ಶಾಲೆ ಇದು. ವಿಶೇಷತೆ ಏನು ಅಂತ ಹೇಳಿದರೆ ಇದು ಸಂಪೂರ್ಣ ಹವಾನಿಯಂತ್ರಿತ ಅಂದರೆ ಏರ್ ಕಂಡೀಷನ್ಡ್ ಭೋಜನಾಲಯ ಇದು. ಸೊ ನೋಡಬಹುದು, ಈಗಾಗಲೇ AC ಫಿಟ್ಟಿಂಗ್ನ ಕೆಲಸ ಕಾರ್ಯಗಳು ಕೂಡ ನಡೀತಾ ಇದೆ. ಈಗಾಗಲೇ ಒಂದು AC ಆ ಭಾಗದಲ್ಲಿ ಫಿಟ್ ಮಾಡಲಾಗಿದೆ, ಇನ್ನೊಂದು AC ಈ ಭಾಗದಲ್ಲಿ ತಯಾರಾಗ್ತಾ ಇದೆ ಫಿಟ್ ಆಗೋದಕ್ಕೆ. ಸೊ ಈ ಮೂಲಕ ಒಂದು ಅತ್ಯಂತ ವ್ಯವಸ್ಥಿತವಾದ ಜಿಲ್ಲೆಯಲ್ಲೇ ಪ್ರಥಮ ಹವಾನಿಯಂತ್ರಿತ ಒಂದು ಭೋಜನ ಶಾಲೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅಥವಾ ರೂಪಿಸುವಂಥ ನಿಟ್ಟಿನಲ್ಲಿ ಈ ಒಂದು ಪಂಚಾಯತ್ ಇರ್ಬೋದು ಅಥವಾ ಶಾಲೆಯ ಆಡಳಿತ ಮಂಡಳಿ ಇರ್ಬೋದು, ಜೊತೆಗೆ ಶಾಸಕರು ಕೂಡ ಅನುದಾನವನ್ನು ಒದಗಿಸಿ ಈ ಒಂದು ವ್ಯವಸ್ಥಿತವಾದ ಭೋಜನ ಶಾಲೆ ಇಲ್ಲಿ ನಿರ್ಮಾಣ ಆಗಿದೆ ಅನ್ನುವಂಥದ್ದು. ಇನ್ನು ಮೇಲ್ಭಾಗದಲ್ಲಿ ಒಂದಷ್ಟು ತರಗತಿ ಕೊಠಡಿಗಳು ಕೂಡ ತಯಾರಾಗಿದೆ, ಅವುಗಳನ್ನು ಕೂಡ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ. ಕೆಳ ಅಂತಸ್ತಿನಲ್ಲಿ ಭೋಜನ ಶಾಲೆ ಇದ್ದರೆ ಮೇಲಂತಸ್ತಿನಲ್ಲಿ ಒಂದಷ್ಟು ತರಗತಿ ಕೊಠಡಿಗಳನ್ನು ರೂಪಿಸಲಾಗಿದೆ. ತರಗತಿ ಕೊಠಡಿಗಳು ಈಗಾಗಲೇ ಅದರ ಕೆಲಸ ಕೂಡ ಅಂತಿಮ ಹಂತದಲ್ಲಿದೆ, ಭರದಿಂದ ನಡೀತಾ ಇದೆ. ಕೊನೆಯ ಹಂತದಲ್ಲಿ ನಡೆಯುವಂತಹ ಕೆಲಸ ಕಾರ್ಯಗಳನ್ನು 4-5 ತರಗತಿ ಕೊಠಡಿಗಳು ಇಲ್ಲಿ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಅಂದರೆ ಈಗ ಇರುವಂತಹ ಶಾಲೆಯ ಹಳೆಯ ಕಟ್ಟಡ ಶಿಥಿಲಗೊಂಡಿದೆ ಅನ್ನುವಂಥದ್ದು. ಆ ನೆಲೆಯಲ್ಲಿ ಒಂದಷ್ಟು ಹೊಸ ತರಗತಿ ಕಟ್ಟಡಗಳನ್ನು ಇಲ್ಲಿ ರೂಪಿಸಿಕೊಡಲಾಗಿದೆ. ಇನ್ನೊಂದಷ್ಟು ಕೊಠಡಿಗಳ ಅವಶ್ಯಕತೆ ಇದೆ. ಅದಕ್ಕಾಗಿ ಈ ಒಂದು ಅಂತಸ್ತಿನ ಮೇಲ್ಭಾಗದಲ್ಲಿ ಅಂದರೆ ಪ್ರಥಮ ಅಂತಸ್ತಿದು, ಇದರ ಮೇಲ್ಭಾಗದಲ್ಲಿ ಇನ್ನೊಂದು ಅಂತಸ್ತಿನ ಮೂಲಕ ವಿದ್ಯಾರ್ಥಿಗಳಿಗೆ ಒಂದು ಸುಸಜ್ಜಿತವಾದ ವ್ಯವಸ್ಥಿತವಾದ ತರಗತಿ ಕೊಠಡಿಗಳನ್ನು ನಿರ್ಮಿಸಿಕೊಡುವಂಥ ನೆಲೆಯಲ್ಲಿ ಚಿಂತನೆಗಳು ನಡೆದಿದೆ. ಅದಕ್ಕೂ ಕೂಡ ನಾಳೆ ಶಾಸಕರು, ಸಚಿವರ ಉಪಸ್ಥಿತಿಯಲ್ಲಿ ಶಿಲಾನ್ಯಾಸ ಕೂಡ ನೆರವೇರೋದಕ್ಕಿದೆ. ಸೊ ಮುಂದಿನ ಹಂತದಲ್ಲಿ ಇನ್ನೊಂದು ಅಂತಸ್ತಿನಲ್ಲಿ ಒಂದಷ್ಟು ತರಗತಿ ಕೊಠಡಿಗಳನ್ನು ರೂಪಿಸಿಕೊಡುವಂತಹ ಪ್ರಯತ್ನಗಳು ಕೂಡ ಇಲ್ಲಿ ನಡೀತಾ ಇದೆ. ನೂತನ ಭೋಜನಾಲಯ ಜೊತೆಗೆ ತರಗತಿ ಕೊಠಡಿಗಳ ಕಟ್ಟಡದ ಪಕ್ಕದಲ್ಲೇ ಒಂದು ವ್ಯವಸ್ಥಿತವಾದ ಶೌಚಾಲಯವನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ಸುಮಾರು 20 ಶೌಚಾಲಯಗಳನ್ನು ಹೊಂದಿರುವಂತಹ ಶೌಚಾಲಯ ಸಂಕೀರ್ಣ ಕೂಡ ನಾಳೆ ಉದ್ಘಾಟನೆ ಆಗೋದಕ್ಕಿದೆ. ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ನಿರ್ಮಾಣ ಮಾಡಿರುವಂತಹ ಶೌಚಾಲಯ ಎಲ್ಲವನ್ನು ಕೂಡ ಅಚ್ಚುಕಟ್ಟಾಗಿ ಇಲ್ಲಿ ನಿರ್ಮಾಣ ಮಾಡಲಾಗಿರುವಂಥದ್ದನ್ನು ಗಮನಿಸಬಹುದು. ಶೌಚಾಲಯಗಳು ಸರಿಸುಮಾರು 20 ಶೌಚಾಲಯಗಳನ್ನು ಒಳಗೊಂಡಿರುವಂತಹ ಶೌಚಾಲಯ ಸಂಕೀರ್ಣವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡಲಾಗಿದೆ. ಆ ಕಡೆ ಈ ಕಡೆ ಸರಿಸುಮಾರು 10 ಹಾಗೆ ಒಟ್ಟು 20 ಶೌಚಾಲಯಗಳು ಇಲ್ಲಿ ನಿರ್ಮಾಣ ಆಗಿದೆ. ಆ ಮೂಲಕ ವಿದ್ಯಾರ್ಥಿಗಳಿಗೆ ಅಂದರೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಯಾವುದೇ ನಗರ ಭಾಗದ ಶಿಕ್ಷಣ ಸಂಸ್ಥೆಗಳಲ್ಲಿ ಇರುವಂತಹ ಒಂದು ಸಿಗುವಂತಹ ಸೌಲಭ್ಯಗಳನ್ನು ಒದಗಿಸಬೇಕು ಎನ್ನುವಂತಹ ನೆಲೆಯಲ್ಲಿ ಕಾರ್ಯಪ್ರವೃತ್ತವಾಗಿ ಈ ಎಲ್ಲ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು.
ಭೋಜನ ಶಾಲೆ, ಅದೇ ರೀತಿ ತರಗತಿ ಕೊಠಡಿಗಳು ಯಾವ ರೀತಿ ನಿರ್ಮಾಣ ಆಗ್ತಾ ಇದೆ ಅನ್ನುವಂಥದ್ದನ್ನು ನೋಡಿದ್ವಿ. ಈಗ ನಾಳೆ ಅದು ಉದ್ಘಾಟನೆ ಕೂಡ ಆಗೋದಕ್ಕಿದೆ. ಜೊತೆಗೆ ಹೊಸ ತರಗತಿ ಕಟ್ಟಡಗಳಿಗೆ ಶಿಲಾನ್ಯಾಸ ಕೂಡ ನೆರವೇರೋದಕ್ಕಿದೆ. ಸೊ ಈ ಎಲ್ಲ ಒಟ್ಟು ಪ್ರಯತ್ನಗಳಿಗೆ ಸಹಕಾರವನ್ನು ಕೊಟ್ಟಂಥವರು ಶಾಸಕರು, ಅದೇ ರೀತಿ ಹಿರೇಬಂಡಾಡಿ ಗ್ರಾಮ ಪಂಚಾಯತ್ ಅನ್ನುವಂಥದ್ದು. ಸೊ ಈ ಬಗ್ಗೆ ಪಂಚಾಯತ್ನವರು ಏನು ಹೇಳ್ತಾರೆ, ಜೊತೆಗೆ ಶಾಲೆಯ ಮುಖ್ಯೋಪಾಧ್ಯಾಯರು ಇರ್ಬೋದು ಅಥವಾ SDMC ಇರ್ಬೋದು, ಪೋಷಕರು ಎಷ್ಟು ಖುಷಿ ಇದೆ, ಏನು ಹೇಳ್ತಾರೆ ಎಲ್ಲವನ್ನು ಕೂಡ ಕೇಳೋಣ. ಸೊ ಈಗ ಪಂಚಾಯತ್ನವರು ಹಾಗೆಯೇ ಶಾಲೆಯ ಪ್ರಮುಖರು ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆಗೆ ಮಾತಾಡೋಣ ಅನ್ನುವಂಥದ್ದು. ಮೊದಲನೇದಾಗಿ ಪಂಚಾಯತ್ ಅಧ್ಯಕ್ಷರಿದ್ದಾರೆ, ಅವ್ರ ಜೊತೆಗೆ ಮಾತಾಡಿಕೊಳ್ಳೋಣ. ನಮಸ್ತೆ. ಹೇಗೆ ಅನಿಸ್ತಾ ಇದೆ, ಇಷ್ಟೊಂದು ವ್ಯವಸ್ಥಿತವಾಗಿ ಒಂದು ಕಟ್ಟಡ ತಲೆ ಎತ್ತಿದೆ, ಭೋಜನ ಶಾಲೆ, ತರಗತಿ ಕೊಠಡಿಗಳು ಎಲ್ಲ ಸಂಭ್ರಮ ಮನೆ ಮಾಡಿದೆ, ಏನು ಹೇಳ್ತಾ ಇದ್ರಿ? ಜೊತೆಗೆ ಶೌಚಾಲಯ ಕೂಡ ಇದೆ, ಏನು ಅನಿಸ್ತಾ ಇದೆ? ತುಂಬ ಖುಷಿ ಆಗ್ತಾ ಇದೆ. ನನ್ನ ಅವಧಿಯಲ್ಲಿ ಇದೊಂದು ಕಾರ್ಯಕ್ರಮ ಆಗ್ತಾ ಇದೆ ಅಲ್ಲ, ಇದು ನಮಗೆ ತುಂಬ ಯಾವಾಗಲೂ ಅವಿಸ್ಮರಣೀಯವಾದ ದಿನವಾಗ್ತದೆ ಇದು ಅಂತ. ನಾವು ಯಾವಾಗಲೂ ಇದನ್ನು ಮರೀಲಿಕ್ಕಿಲ್ಲ ಅಂತ ಆಗ್ತದೆ ನನಗೆ. ನನ್ನ ಜೀವಮಾನದಲ್ಲಿ ಪ್ರಥಮ ಬಾರಿಗೆ ಇದೊಂದು ಅವಕಾಶ ನನಗೆ ಸಿಕ್ಕಿದೆ ಅಂತೇಳಿ ನನಗೆ ಅನಿಸ್ತದೆ. ಹೇಗೆ ಪಂಚಾಯತ್ನಿಂದ ಏನೆಲ್ಲ ಪ್ರಯತ್ನಗಳಾಯಿತು, ಹೇಗೆ ಇದಕ್ಕೆ ಒಂದು ಕೆಲಸವನ್ನು ಮಾಡಿದ್ರಿ, ಹೇಗೆ ಒಟ್ಟು ತಂಡದ ಪ್ರಯತ್ನದ ಬಗ್ಗೆ? ಅಲ್ಲ, ಒಂದು ಗ್ರಾಮದಲ್ಲಿ ನಾವು ಶಾಲೆಯನ್ನು ಯಾಕೆ ಕೈಗೊಂಡಿವಿ ಅಂತ ಹೇಳಿದರೆ, ಇಲ್ಲಿ ಎಲ್ಲ ಜಾತಿಯ ಮಕ್ಕಳು ಇರ್ತಾರೆ, ಬೇರೆ ಬೇರೆ ಜಾತಿಯ ಮಕ್ಕಳು ಇದ್ದ ಕಾರಣ ಈ ಒಂದು ಗ್ರಾಮ ಶಾಲೆಯೊಂದು ಅಭಿವೃದ್ಧಿ ಆದರೆ ಇಡೀ ಗ್ರಾಮವೇ ಅಭಿವೃದ್ಧಿ ಆದಂತೆ ನನ್ನೊಂದು ಅನಿಸಿಕೆಯನ್ನು ಹೇಳ್ತಾ ಇದ್ದೇನೆ ನಾನು. ಅದಕ್ಕೆ ಬೇಕಾಗಿ ಈ ಶಾಲೆಗೆ ನಾವು ಒತ್ತು ಕೊಟ್ಟಿದ್ದೇವೆ. ಈಗ ಸಿದ್ಧತೆಗಳೆಲ್ಲ ಹೇಗೆ ನಡೀತಾ ಇದೆ, ನೀವು ಎಷ್ಟು ಖುಷಿಯಿಂದ ಇನ್ವಾಲ್ವ್ ಆಗ್ತಾ ಇದ್ದೀರಿ ಅಂತ? ತುಂಬ ಖುಷಿಯಿಂದ ಇನ್ವಾಲ್ವ್ ಆಗ್ತಿದ್ದೇನೆ, ತುಂಬ ಖುಷಿ ಇದೆ. ಈಗ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿದ್ದಾರೆ, ದಿನೇಶ್ ಶೆಟ್ಟಿ ಅವರು, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ. ನಮಸ್ತೆ. ನಿಮಗೆ ಹೇಗೆ ಅನಿಸ್ತಾ ಇದೆ, ಎಷ್ಟು ಖುಷಿ ಇದೆ? ತುಂಬ ಒಳ್ಳೆಯ ಕಾರ್ಯಕ್ರಮ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಈ ಭೋಜನ ಶಾಲೆ, ಅದು ನಾವು ಪ್ರೌಢಶಾಲೆ ಮತ್ತು ಈ ಪ್ರಾಥಮಿಕ ಶಾಲೆಗೆ 2 ಶಾಲೆಗಳಿಗೆ ಭೋಜನ ಶಾಲೆಯನ್ನು ಇಲ್ಲಿ ನಾವು ನಮ್ಮ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಕೊಟ್ಟಿದ್ದೇವೆ. ಇದೊಂದು ವಿಶಿಷ್ಟ ಯೋಜನೆ. ಅದು ಪ್ರಪ್ರಥಮ ಬಾರಿಗೆ ಭೋಜನ ಶಾಲೆ ನಮ್ಮ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಅನುಷ್ಠಾನ ಆಗ್ತಾ ಇದೆ. 30 ಲಕ್ಷ ವೆಚ್ಚದಲ್ಲಿ ಅದೀಗ ಸಂಪೂರ್ಣಗೊಂಡು ನಾಳೆ ಅದು ಉದ್ಘಾಟನೆಗೊಳ್ಳಲಿದೆ. ಅದರ ಜೊತೆಗೆ ನಾವು 15 ಲಕ್ಷ ವೆಚ್ಚದಲ್ಲಿ, ಅದು 14 ಹಣಕಾಸು ಉದ್ಯೋಗ ಖಾತರಿ ಯೋಜನೆ, 15 ಹಣಕಾಸು ಯೋಜನೆಯಲ್ಲಿ 5 ಲಕ್ಷದ 3 ಶೌಚಾಲಯಗಳನ್ನು ಕೂಡ ನಾವು ಈ ಶಾಲೆಗೆ ನಿರ್ಮಿಸಿಕೊಟ್ಟಿದ್ದೇವೆ. ಶಾಲೆ ಅಂತ ಹೇಳಿದರೆ ಇಡೀ ಗ್ರಾಮದ ಮಕ್ಕಳು, ಅದೇ ರೀತಿ ಹೊರಗಿನ ಬೇರೆ ಗ್ರಾಮದ ಮಕ್ಕಳು ಕೂಡ ಇಲ್ಲಿ ಬಂದು ಓದ್ತಾರೆ. ಒಟ್ಟಿನಲ್ಲಿ ಮಕ್ಕಳಿಗೆ ನಾವು ಒಂದು ಉತ್ತಮವಾದ ಕೊಡುಗೆಯನ್ನು ನೀಡಿದ್ದೇವೆ. ಶಿಕ್ಷಣದ ಅಭಿವೃದ್ಧಿಗೆ ನಾವು ಉತ್ತಮವಾದ ಒಂದು ಕೊಡುಗೆಯನ್ನು ಕೊಟ್ಟಿದ್ದೇವೆ. ಅತ್ಯುತ್ತಮ ಯೋಜನೆ, ನಮಗೆ ತುಂಬ ಖುಷಿ ಆಗ್ತಾಯಿದೆ. ಈ ಯೋಜನೆಯನ್ನು ನಾವು ಜಾರಿಗೆ ತರುವಲ್ಲಿ ನಮ್ಮ ಮೇಲಾಧಿಕಾರಿಗಳದ್ದು ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್, ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿ, ಎಲ್ಲ ಸಿಬ್ಬಂದಿ ವರ್ಗ, ಗ್ರಾಮ ಪಂಚಾಯತ್ ಸದಸ್ಯರುಗಳು, ಗ್ರಾಮಸ್ಥರು ಎಲ್ಲರ ಸಹಕಾರ ಕೂಡ ನಮಗೆ ಸಿಕ್ಕಿದೆ. ಅದೇ ರೀತಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಲ್ಲರ ಸಹಕಾರದಿಂದ ಈ ಒಂದು ಯೋಜನೆ ಜಾರಿಗೆ ಬಂದಿದೆ. ನಮಗೆ ಈ ಯೋಜನೆ ಅತ್ಯುತ್ತಮವಾದ ಒಂದು ವಿಶಿಷ್ಟವಾದ ಯೋಜನೆ ಜಾರಿಗೆ ತಂದದ್ದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅಂದರೆ ಒಂದು ಮಾತಿತ್ತು, ಸರ್ಕಾರಿ ಶಾಲೆಗಳನ್ನು ಕೇಳುವವರೇ ಇಲ್ಲ, ಅದರಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಎಲ್ಲವೂ ಕೂಡ ಅವನತಿ ಹತ್ತ ಹೋಗ್ತಾ ಇದೆ ಅಂತ. ಬಹುಶಃ ಒಂದು ಆಡಳಿತದ ಒಂದು ಸಹಕಾರ ಸಿಕ್ಕಿದರೆ ಒಂದು ಶಾಲೆಗಳು ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅನ್ನುವಂಥದ್ದಕ್ಕೆ ಇದು ಒಂದು ನಿದರ್ಶನವಾಗಿ ಗುರುತಿಸಿಕೊಳ್ತಾ ಇದೆ. ಸೊ ಶಾಲೆಯವರ ಪ್ರಯತ್ನ ಹೇಗಿತ್ತು, ಅಂದರೆ ಪಂಚಾಯತ್ ಮತ್ತು ಶಾಲೆಯ ಒಂದು ಜಂಟಿ ಪ್ರಯತ್ನದಿಂದ ಆಗಿರುವಂಥದ್ದು, ಅದರ ಬಗ್ಗೆ ಏನು ಅನ್ನಿಸ್ತಾ ಇದೆ? ಶಾಲೆಯವರ ಪ್ರಯತ್ನ ಅಥವಾ ಅವರ ಸಹಕಾರ ಕೂಡ ತುಂಬ ಇದೆ. ಶಾಲಾ ಮುಖ್ಯೋಪಾಧ್ಯಾಯರಿರ್ಬೋದು, ಅಧ್ಯಾಪಕರಿರ್ಬೋದು, SDMC ಅವರಿರ್ಬೋದು, ವಿದ್ಯಾರ್ಥಿಗಳಿರ್ಬೋದು, ಪೋಷಕರು, ವಿದ್ಯಾರ್ಥಿಗಳು ಎಲ್ಲರ ಸಹಕಾರ ಕೂಡ ಇರುವುದರಿಂದಲೇ ಅಥವಾ ಇದ್ದದ್ರಿಂದಲೇ ಈ ಒಂದು ಯೋಜನೆಯನ್ನು ನಾವು ಯಶಸ್ವಿಯಾಗಿ ಅನುಷ್ಠಾನ ತರಲಿಕ್ಕೆ ಸಾಧ್ಯವಾಗಿದೆ. ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಅಭಿನಂದನೆಯನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಮುಂದಕ್ಕೆ ಇನ್ನೊಂದಷ್ಟು ಬೇಡಿಕೆಗಳು ಕೂಡ ಇದೆ, ಇನ್ನೊಂದಷ್ಟು ಕೊಠಡಿಗಳು ನಿರ್ಮಾಣ ಆಗಬೇಕಾಗಿದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪ್ರಯತ್ನ? ಖಂಡಿತ ಕಾನೂನಿನಲ್ಲಿ ಅಥವಾ ನಿಯಮಗಳಲ್ಲಿ ಅವಕಾಶವಿದ್ದರೆ ನಮ್ಮ ಮೇಲಾಧಿಕಾರಿಗಳು ಅಥವಾ ಸರ್ಕಾರ, ಜನಪ್ರತಿನಿಧಿಗಳು ಎಲ್ಲರ ಒಂದು ಸಹಕಾರ, ಸಿಬ್ಬಂದಿ ವರ್ಗದವರ ಎಲ್ಲರ ಸಹಕಾರ ಇದ್ದರೆ ಖಂಡಿತ ಕೂಡ ನಾವು ಶಾಲೆಗೆ ನಾವು ಮುಂದೆ ಕೂಡ ಬೇಕಾದಂಥ ಅಥವಾ ಮೂಲಭೂತ ಸೌಕರ್ಯಗಳನ್ನು ಅನುಷ್ಠಾನ ತರಲಿಕ್ಕೆ ನಾವು ಖಂಡಿತವಾಗಿಯೂ ಎಲ್ಲರ ಒಂದು ಸಹಕಾರದಿಂದ ಪ್ರಯತ್ನವನ್ನು ಮಾಡ್ತೇವೆ. ಧನ್ಯವಾದಗಳು. ಅದೇ ರೀತಿ ಶಾಲೆ SDMC ಅಧ್ಯಕ್ಷರಿದ್ದಾರೆ. ಯುವಕರು ಒಂದಷ್ಟು ಪ್ರಯತ್ನಗಳಲ್ಲಿ ಈಗ ಯಶಸ್ಸು ಕಂಡಿದ್ದಾರೆ. ಈಗ ಹೊಸದಾಗಿ ಒಂದಷ್ಟು ಹೊಸತನಗಳು ಬಂದಿದೆ, ಏನು ಅನಿಸ್ತಾ ಇದೆ? ಇದು ಒಂದು ಸರ್ವಧರ್ಮೀಯರ ಒಂದು ಜ್ಞಾನ ದೇಗುಲ. ನಿಜವಾಗಿ ಒಂದು ಶಾಸಕರಿಗೆ ಒಂದು ಕನಸಿತ್ತು, ನನ್ನ ಊರಿನಲ್ಲಿ ಒಂದು ಮಾದರಿಯಾದ ಶಾಲೆ ಬೇಕು, ಆ ರೀತಿಯಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಅದು ಕೂಡ ಹವಾನಿಯಂತ್ರಿತ ಭೋಜನ ಶಾಲೆ. ಸಾಧಾರಣ 319 ಮಕ್ಕಳು ಪ್ಲಸ್ 47 LKG UKG ಮಕ್ಕಳಿದೆ, ಒಟ್ಟಿಗೆ 367 ಮಕ್ಕಳಿದ್ದಾರೆ. ಈ ಶಾಲೆ ಹಿಂದಿನಿಂದಲೂ ಒಂದು ಮಕ್ಕಳನ್ನು ಉಳಿಸಿಕೊಂಡಿದೆ. ಎಷ್ಟು ಖಾಸಗಿ ಹತ್ತಿರದಲ್ಲಿ ಒಂದು 5-6 ಖಾಸಗಿ ಶಾಲೆ ಇದ್ದರೂ 4 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ
ಆದರೂ ಇಲ್ಲಿ ಒಂದು 367 ಮಕ್ಕಳನ್ನು ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ. ಅದೇ ವಿಚಾರದಲ್ಲಿ ಶಾಸಕರು ಕಲಿತ ಶಾಲೆ ಅವರಿಗೊಂದು ಚಿಂತನೆ ಅದೇ ನನ್ನಲ್ಲಿ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿರಬೇಕು ಅಂತ. ಅದಕ್ಕಾಗಿ ಮೊದಲನೇದಾಗಿ AC ಭೋಜನಾಲಯ ವಿಷಯವನ್ನು ಪ್ರಸ್ತಾಪ ಮಾಡಿ ಈ ಊರಿನ ಪಂಚಾಯತ್ ಒಂದು ರೋಡ್ ಮಾಡುವ ಹಣವನ್ನು ಇಲ್ಲಿ ತಂದು ಶಾಲೆಗೆ ಹಾಕಿದ್ದಾರೆ. ನಿಜವಾಗಿಯೂ ಪಂಚಾಯತಿಗೆ ತುಂಬ ಆಭಾರಿಯಾಗಿದ್ದೇವೆ. ಹಾಗೆಯೇ ಶಾಸಕರು ಕೊಠಡಿಗಳನ್ನು ಕೊಟ್ಟಿದ್ದಾರೆ. ಇನ್ನೂ ವಾಪಸ್ ಕೊಠಡಿಗಳು 4 ಕೊಠಡಿಗಳು ಇನ್ನೂ ಅವಶ್ಯಕತೆ ಇದೆ, ಅದನ್ನು ಹಂತ ಹಂತವಾಗಿ ನೆರವೇರಿಸ್ತದೆ ಅಂತ ಹೇಳಿದ್ದಾರೆ. SDMC ಮೂಲಕ ಏನೆಲ್ಲ ಕೆಲಸಗಳಾಗಿದೆ ಮತ್ತು SDMC ಇಂದ ಏನೆಲ್ಲ ಪ್ರಯತ್ನಗಳು ಇದಕ್ಕೆ ಪೂರಕವಾಗಿದೆ? SDMC ನಾವು ಅವರಿಗೆ ಮನವಿ ಮಾಡಿ ಕೇಳ್ಬೋದು ಅಷ್ಟೇ, ಅವರು ಹಣವನ್ನು ಕೊಡಬೇಕಷ್ಟೇ. ನಮ್ಮ ಅಂದರೆ ಸಪ್ರೇಟಾಗಿ ಶಿಕ್ಷಣ ಇಲಾಖೆಯಿಂದ ಅಂತ ಯಾವುದೇ ಹಣಕಾಸುಗಳು ಬರೋದಿಲ್ಲ. ಬಂದರೂ ವಾರ್ಷಿಕವಾಗಿ 25,000 ಬರ್ತದೆ. ಅದರಲ್ಲಿ ಏನು ಸ್ವಲ್ಪ ಕೆಲಸ ಮಾಡ್ಬೋದು. ಅದು ಬಿಟ್ಟು ಮತ್ತು ಇದು ಮಧ್ಯಾಹ್ನ ಊಟದ್ದು ಹಾಲು ಅದೆಲ್ಲ ಸರ್ಕಾರದ ವ್ಯವಸ್ಥೆ ಬರ್ತದೆ. ಆಮೇಲೆ ಚಪ್ಪಲು, ಬಟ್ಟೆ, ಒಂದು ಜೊತೆ ಪುಸ್ತಕ ಇಂಥದ್ದು ಇಲಾಖೆಯಿಂದ ಬರ್ತದೆ. ಆದರೆ ಬಾಕಿ ವ್ಯವಸ್ಥೆಗೆಲ್ಲ ಪಂಚಾಯತ್ ಇರ್ಬೋದು, ಶಾಸಕರ ಅನುದಾನದಲ್ಲಿ ಮಾಡಲೇಬೇಕಷ್ಟೇ. ಇದು ನಿಮಗೆ ಅಂದರೆ ವಿದ್ಯಾರ್ಥಿಗಳ ಪೋಷಕರಿಗೆ ಎಷ್ಟು ಖುಷಿ ಕೊಟ್ಟಿದೆ ಮತ್ತು ವಿದ್ಯಾರ್ಥಿಗಳ ಒಂದು ರೆಸ್ಪಾನ್ಸ್ ಮತ್ತು ಪೋಷಕರ ಒಟ್ಟು ಅಭಿಪ್ರಾಯವನ್ನು ಹೇಳೋದು? ವಿದ್ಯಾರ್ಥಿಗಳಂತೂ ತುಂಬ ಖುಷಿಯಾಗಿದ್ದಾರೆ. ಹಾಗೆ ಪೋಷಕರಿಗೆ ತುಂಬ ಖುಷಿ. ನಮ್ಮ ಊರಿನಲ್ಲಿ ಇಂಥ ಒಂದು ಶಾಲೆ ಆಗ್ತಿದೆ, ಅದು ಒಂದು ಖಾಸಗಿ ಶಾಲೆಗಿಂತಲೂ ವಿಭಿನ್ನವಾಗಿ ಮೂಡಿ ಬಂದಿದೆ ಅಂತ. ಹಾಗೆ ಹಿರಿಯ ವಿದ್ಯಾರ್ಥಿಗಳಿರ್ಬೋದು, ಪೋಷಕರಿರ್ಬೋದು, ಇಲ್ಲಿ ಮಕ್ಕಳಿರ್ಬೋದು, SDMC ಅವರಿಗಂತೂ ತುಂಬ ಖುಷಿ. ತಮ್ಮ ಅವಧಿಯಲ್ಲಿ ಇಂಥ ಒಂದು ಬಿಲ್ಡಿಂಗ್ ಆಗ್ತಿದೆ ಅಂತ ಬಹಳಷ್ಟು ಖುಷಿ ಇದೆ. ಅದೇ 1,22 ಲಕ್ಷಕ್ಕಿಂತಲೂ ಅಧಿಕ ಹಣವನ್ನು ಒಂದೇ ಬಾರಿ ವಿನಿಯೋಗಿಸಿ ಅದನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಅಂದರೆ ತುಂಬ ಖುಷಿಯಾದ ವಿಚಾರ. ಖುಷಿಯಿಂದೆಲ್ಲ ಎಲ್ಲ ತೊಡಗಿಸಿಕೊಂಡಿದ್ದಾರೆ. ಥ್ಯಾಂಕ್ ಯು. ಅದೇ ರೀತಿ ಈಗ ಮುಖ್ಯ ಶಿಕ್ಷಕರಿದ್ದಾರೆ ಸರ್, ನಮಸ್ತೆ. ನಮಸ್ಕಾರ ಸರ್. ಖುಷಿ ಆಗ್ತಾ ಉಂಟು ಸರ್. ನಾವು ನನ್ನ ಸರ್ವೀಸಿನಲ್ಲಿ ಇಷ್ಟು ಒಂದು ಒಳ್ಳೆಯ ಒಂದು ಹವನಿಯಂತ್ರಿತ ಒಂದು ಬಿಲ್ಡಿಂಗ್ ಕಟ್ಟಿದ್ದು ನಮ್ಮ ಪುಣ್ಯ. ಅದಕ್ಕಿಂತಲೂ ನಮ್ಮ ಈ ಬಡ ಮಕ್ಕಳು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿದ್ದಾರೆ. ಅವರಿಗೆ ಉತ್ತಮ ಶಿಕ್ಷಣ ಇಲ್ಲಿ ಪ್ರೈವೇಟ್ ಶಾಲೆಗಿಂತ ಭಿನ್ನವಾಗಿ ಇಲ್ಲಿ ಕಟ್ಟಡಗಳನ್ನೆಲ್ಲ ಕಟ್ಟಿ ನಮ್ಮ ಶಾಸಕರ ಅನುದಾನ ಅಥವಾ ಇಲ್ಲಿ ನಾವು ಮೆಚ್ಚಬೇಕಾದ್ದು ಪಂಚಾಯತ್ನವರನ್ನು. ಅವರು ಶಾಲೆಗೆ ಸದಾ ಏನೆಲ್ಲ ಸವಲತ್ತುಗಳು ಬರ್ತದೆ, NREG ಇರ್ಬೋದು ಅಥವಾ ಶೌಚಾಲಯ, NREG ಅಡಿಯಲ್ಲಿ ಶೌಚಾಲಯಗಳಿರ್ಬೋದು ಅಥವಾ ಶಾಲಾ ಕಟ್ಟಡಗಳಿರ್ಬೋದು, ಅದರ ರೂಪುರೇಷೆಗಳನ್ನು ರೂಪಿಸಿ ಈ ನಮ್ಮ ಇದೇ ಹಿರಿಯ ವಿದ್ಯಾರ್ಥಿಯಾದಂಥ ನಮ್ಮ ಶಾಸಕರು ಪುತ್ರನ ಅವರ ಕನಸನ್ನು ನನಸು ಮಾಡಲಿಕ್ಕೆ ಸತತ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ನಾನೆಲ್ಲರೂ ಚಿರಋಣಿಯಾಗಿದ್ದೇನೆ. ಹೆಡ್ ಮಾಸ್ಟರ್ ನೆಲೆಯಲ್ಲಿ ನಮ್ಮ ಶಿಕ್ಷಕ ವೃಂದದರು ಇರ್ಬೋದು ಅಥವಾ ಪುಟಾಣಿಗಳಿರ್ಬೋದು, ಇಲ್ಲಿ ಸ್ಥಳಾವಕಾಶದ ಕೊರತೆ ಇತ್ತು, ಅದನ್ನು ನೀಗಿಸುವಲ್ಲಿ ಇವರು ನಮಗೆ ಶಾಸಕರ ಅನುದಾನ ಅಥವಾ NREGಯಲ್ಲಿ ಮಾಡಿದಂಥ ಈ ಸಾಧನೆ ಬಹಳ ಮೆಚ್ಚುಗೆ ಆಗಿದೆ ಸರ್. ಈಗ ಶಾಲೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೇಡಿಕೆಗಳು ಅಂದರೆ, ಒಂದು ಕಟ್ಟಡ ಹಳೆಯದಾಯಿತು, ಶೀತಲ ಆಯಿತು ಅನ್ನುವಂತಿತ್ತು, ಅದಕ್ಕೆ ಈಗ ಒಂದಷ್ಟು ಕೊಠಡಿಗಳು ನಿರ್ಮಾಣ ಆಗ್ತಾ ಇದೆ, ಇನ್ನೊಂದಷ್ಟು ಆಗೋದಕ್ಕಿದೆ. ಅದನ್ನು ಹೊರತುಪಡಿಸಿ ಬೇರೆ ಏನೆಲ್ಲ ಬೇಡಿಕೆಗಳಿದೆ? ನಾವು ಈ ಶಾಲೆಯನ್ನು ಶಾಸಕರು ದತ್ತು ತೆಗೆದುಕೊಂಡಿದ್ದಾರೆ ಸರ್. ಆಗಿರುವಾಗ ನಮಗೆ ಆ ಶಾಸಕರ ದತ್ತು ನಿಧಿಯಿಂದಾಗಿ ನಾವು ಅವರಿಗೆ ಒಂದು ಬೇಡಿಕೆ ಸಲ್ಲಿಸಿದ್ದೇವೆ. ನಮ್ಮ ಈ ಶಾಲೆಗೆ ಬೇಕಾದಂಥ ಮೂಲಭೂತ ಅವಶ್ಯಕತೆಗಳಾದಂಥ ಇನ್ನೂ ಕೂಡ 20 ಶೌಚಾಲಯ ಹುಡುಗರಿಗೆ ಆಗಬೇಕು, ಅದರ ಬೇಡಿಕೆಯನ್ನು ಸಲ್ಲಿಸಿದ್ದೇವೆ. ಗ್ರಂಥಾಲಯಕ್ಕೆ ಸಪ್ರೇಟ್ ರೂಮ್ ಕೊಡಬೇಕಂತ ಕೇಳಿದ್ದೇವೆ. ವಾಚನಾಲಯ ಆಯಿತು ಮತ್ತು ಕಂಪ್ಯೂಟರ್ಗೆ ನಮಗೆ ಒಬ್ಬರು ನಮ್ಮ ದಾನಿಗಳನ್ನು ನೀಡಿದ್ದೇವೆ. ಆ ನಿಟ್ಟಿನಲ್ಲಿ ನಮಗೆ ಕಂಪ್ಯೂಟರ್ಗೆ ಬೇಕಾಗಿ ಬೇರೆ ಒಂದು ಕೊಠಡಿ ಕೊಡಬೇಕಂತೇಳಿ ಕೇಳಿದ್ದೇವೆ. ಮತ್ತು ಪ್ರಯೋಗಾಲಯ, ಮಕ್ಕಳಿಗೆ ಮೂಲಭೂತವಾಗಿ ಪಾಠಗಳನ್ನು ಸ್ವಚ್ಛಂದವಾಗಿ ಕೇಳಲಿಕ್ಕೆ ಏನೆಲ್ಲ ಸವಲತ್ತುಗಳು ಬೇಕು ಅದನ್ನೆಲ್ಲ ನಾವು ಶಾಸಕರಲ್ಲಿ ವಿನಂತಿ ಮಾಡಿದ್ದೇವೆ. ಮತ್ತು ಅವರಿಗೆ ಪ್ರದೇಶ ಅಭಿವೃದ್ಧಿ ಇದಕ್ಕೆ ನಾವು ಲೆಟ್ರನ್ನು ಹಾಕಿದ್ದೇವೆ ಸರ್. ಈಗ ಒಟ್ಟು ಆಗ್ತಾ ಇರೋ ಪ್ರಯತ್ನಗಳ ಬಗ್ಗೆ ಖುಷಿ ಇದೆ ಸರ್, ಖುಷಿ ಇದೆ. ಇಂಥ ಸಾಧನೆಗಳನ್ನ ಅಂತ ಹೇಳಿದರೆ, ನಾನು 2006ನೇ ಇಸವಿಯಿಂದ ಈ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಿದ್ದೇನೆ. ನಮಗೆ ಪಂಚಾಯತಿನಿಂದ ಬಹಳಷ್ಟು ಇದು ಇಲ್ಲಿಗೆ ಉಪಕಾರ ಮಾಡ್ತಾ ಇದ್ದಾರೆ. ವರ್ಷಂಪ್ರತಿ ಯಾವ ಯೋಜನೆ ಬರ್ತದೆ ಅದನ್ನು ಮೊದಲು ನಮಗೆ ಕೊಡೋದು ಹಿರಬಂಡಾರಿ ಶಾಲೆಗೆ. ಆ ನಿಟ್ಟಿನಲ್ಲಿ ನಾನು ಪಂಚಾಯತಿನವರಿಗೆ ಚಿರಋಣಿಯಾಗಿದ್ದೇನೆ. ಇಲ್ಲಿ ನಾನು ಒಂದು ವಿಷಯವನ್ನು ಪ್ರಸ್ತಾವನೆ ಮಾಡ್ತೇನೆ. ನಮ್ಮ ಹಮ್ಮಬ್ಬ ಶೌಕತ್ ಅಲಿ ಅವರನ್ನು ಅವರು ಶಾಸಕರಾಗಿರುವಾಗ ಏನು ಮಾಡ್ತಿದ್ರು ಅಂತ ಹೇಳಿದರೆ, ಬೆಳಗಿಂದ ಸಂಜೆ ತನಕ ಶಾಲೆಯಲ್ಲಿ ಇದ್ದುಕೊಂಡು ಶಾಲೆಯ ಈ ಅಧ್ಯಕ್ಷರಾಗಿರುವಾಗ ಅವ್ರು ಏನು ಮಾಡ್ತಿದ್ರು ಅಂತ ಹೇಳಿದರೆ, ಶಾಲೆಯ ಕಟ್ಟಡಗಳಿಗೆ ನೀರನ್ನು ಹಾಕುವುದರಿಂದ ಹಿಡಿದು ಅದು ಪೂರ್ಣ ನಿರ್ಮಾಣ ಆಗುವ ತನಕ ಅವರು ಇಲ್ಲೇ ಅದನ್ನು ಅವರ ಅಧ್ಯಕ್ಷ ಅವಧಿಯಲ್ಲಿ ಅಷ್ಟು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರನ್ನು ನಿಜವಾಗಿ ನಾನು ಶಾಲೆ ಮುಖ್ಯ ಗುರುಗಳು ಮತ್ತು ನಮ್ಮ ಪುಟಾಣಿಗಳ ಪರವಾಗಿ, ಪೋಷಕರ ಪರವಾಗಿ, ಎಲ್ಲರ ಪರವಾಗಿ ನಾನು ಅವರಿಗೆ ಚಿರಋಣಿಯಾಗಿದ್ದೇನೆ ಸರ್.
ಥ್ಯಾಂಕ್ ಯು. ಇನ್ನಷ್ಟು ಅಭಿವೃದ್ಧಿ ಆಗಲಿ ಅನ್ನೋದು ನಮ್ಮ ಆರೋಗ್ಯಗಳು ಕೂಡ ಸರ್. ಓಕೆ, ಬಹುಶಃ ಇದೆಲ್ಲರ ಒಂದು ರೂವಾರಿ ಎಲ್ಲ ಪ್ರಯತ್ನಗಳ ಹಿಂದೆ ಅದನ್ನು ಕೆಲಸವನ್ನು ಮಾಡಿದವರು ಅಂತ ಹೇಳ್ಬೋದು ಪಂಚಾಯತ್ನ ಸದಸ್ಯರು, ಜೊತೆಗೆ ಪಂಚಾಯತ್ನ ಅಧ್ಯಕ್ಷರಾಗಿದ್ದಂತಹ ಶೌಕತ್ ಅಲಿ ಅವರಿದ್ದಾರೆ. ಸೊ ಅವರು ಏನು ಹೇಳ್ತಾರೆ, ಅವರಿಗೆ ಎಷ್ಟು ಖುಷಿ ಇದೆ? ಬಹಳ ಖುಷಿ ಇದೆ. ಉದ್ಯೋಗ ಖಾತರಿ ಯೋಜನೆಯಲ್ಲಿ 2015 ನಂತರ ನಮಗೆ ಉಡುಪಿ, ದಕ್ಷಿಣ ಕನ್ನಡ ಜಿಲ್ಲೆ, ಕೊಡಗು ಈ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಅನುದಾನಗಳನ್ನು ಬಳಸಿಕೊಂಡಿರುವಂತಹ ಗ್ರಾಮ ನಮ್ಮದು. ಅದಕ್ಕೆ ಎಲ್ಲ ನನ್ನ ಪಂಚಾಯತ್ ಸದಸ್ಯರಿಗೆ, ಎಲ್ಲ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಆನಂದ ಬರ್ತಾ ಇದೆ. ಇವತ್ತು ಈ ಎಲ್ಲ ಕೆಲಸ ಕಾರ್ಯಗಳನ್ನು ನಾವು ಸೇರಿ ಮಾಡಬೇಕು ಅಂತಾದರೆ ನಮ್ಮ ಗ್ರಾಮಸ್ಥರ ಸಹಕಾರ ಮತ್ತು ಎಲ್ಲ ನನ್ನ ಪಂಚಾಯತ್ ಮಿತ್ರರ ಸಹಕಾರ ಮತ್ತು ಸಿಬ್ಬಂದಿ ವರ್ಗ ಮತ್ತು ಎಲ್ಲ ನನ್ನ ಅಧಿಕಾರಿ ವರ್ಗ, ಜಿಲ್ಲಾ ಪಂಚಾಯತ್ ಇರ್ಬೋದು, ತಾಲೂಕು ಪಂಚಾಯತ್ ಇರ್ಬೋದು, ಇವರೆಲ್ಲರ ಸಹಕಾರ ನಮಗೆ ಪಂಚಾಯತಿಗೆ ಸಿಕ್ಕಿದೆ. ಅದರಿಂದಾಗಿ ನಾವು ಇವತ್ತು ಈ ಒಂದು ವಿಶಿಷ್ಟವಾದಂತಹ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನಾಳೆ ಈ ಕಾರ್ಯಕ್ರಮ ಈ ಏನು ಮೂಲಭೂತ ಸೌಕರ್ಯಗಳು ಲೋಕಾರ್ಪಣೆಗೊಳ್ಳಲಿದೆ. ಇದರ ಹಿಂದೆ ನಮಗೆ ನಿರ್ದೇಶಕರಾಗಿ ಅಂದರೆ ಈ ರೀತಿ ಒಂದು ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತ ಹೇಳಿ ಉತ್ತೇಜನವನ್ನು ಕೊಟ್ಟವರು, ನಿರ್ದೇಶನವನ್ನು ನೀಡಿದವರು, ಎಲ್ಲ ಇದನ್ನು ನೀಡಿದವರು ನಮ್ಮ ಜನಪ್ರಿಯ ಶಾಸಕರಾದಂತಹ ಶ್ರೀ ಸಂಜೀವ ಮಠಂದೂರವರು. ಅವರಿಗೆ ನಾನು ಎಲ್ಲ ಗ್ರಾಮಸ್ಥರ ಪರವಾಗಿ ಮತ್ತು ನನ್ನ ಅಧಿಕಾರಿ ಮಿತ್ರರ ಪರವಾಗಿ ಮತ್ತು ಸದಸ್ಯರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಥಮವಾಗಿ ನಾವು ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಬೇಕು ಎನ್ನುವಂತಹ ಕನಸನ್ನು ಹೊತ್ತದ್ದು ನಾನು ಶಾಲೆಗೆ ಇಲ್ಲಿ ಬಿಸಿಯೂಟದ ಸಮಯದಲ್ಲಿ ಬಂದಂಥ ಸಂದರ್ಭದಲ್ಲಿ ಶಾಲೆಯ ಮಕ್ಕಳು ಬಟ್ಟಲು ಹಿಡ್ಕೊಂಡು ಒಂದರ ಮೇಲೆ ಒಬ್ಬರು ಬಿದ್ದು 100-200 ಮಕ್ಕಳು 300 ಮಕ್ಕಳು ಓಡಾಡ್ತಾ ಇದ್ರು. ಆ ಸಮಯದಲ್ಲಿ ನಮಗೆ ಯಾಕೆ ಒಂದು ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಲಿಕ್ಕೆ ನರೇಗಾ ಯೋಜನೆಯಲ್ಲಿ ಕೇಳಬಾರ್ದು ಎನ್ನುವಂಥ ಒಂದು ಕಲ್ಪನೆ ಬಂತು. ಅದಕ್ಕೆ ನಾನು ಮಾನ್ಯ ಶಾಸಕರಲ್ಲಿ ಹೇಳಿದಾಗ ನೀವು ಅದನ್ನು ಸರ್ಕಾರಕ್ಕೆ ಮನವರಿ ಲೆಟರ್ ಮುಖಾಂತರ ಕೇಳಿ ಅಂತ ಹೇಳಿದ್ದು. ನಾವು ಆ ವರ್ಷದಲ್ಲಿ ಅದನ್ನು ಶಾಸಕರ ನಿರ್ದೇಶನ ಪ್ರಕಾರ ಇದಕ್ಕೆಲ್ಲವೂ ಕಾರಣ ಮುಖ್ಯವಾಗಿ ನಮ್ಮ ಶಾಸಕರೇ. ಕೇಳಿದಾಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಬರೆದಾಗ ನೆಕ್ಸ್ಟ್ ಇಯರಿಗೆ ಪರ್ಮಿಸಬಲ್ ವರ್ಕಲ್ಲಿ ಡೈನಿಂಗ್ ಹಾಲ್ ಅಂತ ಎನ್ನುವಂಥ ಒಂದು ಕಾನ್ಸೆಪ್ಟನ್ನು ಕೊಟ್ಟರು. ನಾವು ರಾಜ್ಯದಲ್ಲಿ ಪ್ರಥಮವಾಗಿ ಸ್ಥಾಪನೆ ಮಾಡಿರುವಂಥದ್ದು ಒಂದು ಸರ್ಕಾರಿ ಶಾಲೆಯಲ್ಲಿ, ಅದು ಹಿರಬಂಡಾಡಿ ಹೈಸ್ಕೂಲ್ ಮತ್ತು ಹಿರಬಂಡಾಡಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಹಾಗೆ ಇಡೀ ರಾಜ್ಯದಲ್ಲಿ ನಾವು ಪ್ರಥಮವಾಗಿ ಪ್ರಾರಂಭ ಮಾಡಿದೆವು. ಆದರೆ ಬೇರೆ ಕಡೆ ಈಗಾಗಲೇ ಆಗಿದೆ, ಆದರೆ ಪ್ರಥಮವಾಗಿ ನಾವು ಮಾಡಬೇಕು ಅನ್ನುವಂಥ ಕನಸನ್ನು ಹೊತ್ತು ಪ್ರಾರಂಭವನ್ನು ಮಾಡಿದ್ದು ಹಿರಬಂಡಾಡಿಯಲ್ಲಿ. ಅದರ ನಂತರ ಮೂಲಭೂತ ಸೌಕರ್ಯಗಳಿಗೆ ಅವತ್ತೇ ಶಾಸಕರು ಶಿಲಾನ್ಯಾಸ ಮಾಡುವಾಗ 25 ಲಕ್ಷವನ್ನು ಘೋಷಣೆ ಮಾಡಿದರು. ಅವರು ಕೂಡ ಅವರ ಅನುದಾನದಲ್ಲಿ 25 ಲಕ್ಷ ಭೋಜನ ಶಾಲೆಗೆ ಕೊಟ್ಟರು. ನಮ್ಮದು ಒಟ್ಟು 30 ಲಕ್ಷ. ಅದೇ ರೀತಿ ನಮಗೆ ಲಾಸ್ಟ್ ಟೈಮಲ್ಲಿ ನಾವು ಶೌಚಾಲಯಕ್ಕೆ ಕೇಳಿದೆವು. ನಾವು ಶೌಚಾಲಯವನ್ನು ಒಟ್ಟು 3 ಹಂತದಲ್ಲಿ ತಗೊಂಡು ಒಂದು ವರ್ಷ, ಇನ್ನೊಂದು ಅದೇ ವರ್ಷದಲ್ಲಿ ಏಪ್ರಿಲ್ ಫಸ್ಟ್ ವೀಕಲ್ಲಿ ಇನ್ನೊಂದು ಇಂಗ್ಲೀಷ್ ಮೀಡಿಯಮ್ಗೆ ಕೊಡಬೇಕು ಅನ್ನೋ ದಿಸೆಯಲ್ಲಿ ಒಟ್ಟು 14-15 ಹಣಕಾಸು ಮತ್ತು ನರೇಗಾ ಯೋಜನೆಯಲ್ಲಿ ನಾವು ಶೌಚಾಲಯವನ್ನು ತಗೊಂಡು ಒಂದು ಸರ್ಕಾರಿ ಶಾಲೆಯಲ್ಲಿ ಅತ್ಯುತ್ತಮ ಹೈಟೆಕ್ ಶೌಚಾಲಯ ನಿರ್ಮಾಣ ಆಗಬೇಕು ಎನ್ನುವಂಥದ್ದನ್ನು ನಾವು ಪಂಚಾಯತ್ ಸದಸ್ಯರು ಕನಸುಕೊಂಡಿದ್ದೆವು. ಶಾಸಕರು ಕೂಡ ನಮಗೆ ಸೂಚನೆಯನ್ನು ಕೊಟ್ಟಿದ್ದರು. ಅಲ್ಲಿ ಶೌಚಾಲಯಗಳನ್ನು ಮಾಡಬಾರ್ದು, ಏಕಕಾಲದಲ್ಲಿ ಒಂದೇ ರೀತಿ ಎಲ್ಲಿಯಾದರೂ ಒಂದು 30-40 ವರ್ಷಗಳಿಗೆ ಯೋಜನೆಗಳು ಸ್ಥಿರೀಕರಣ ಆಗುವ ರೀತಿಯಲ್ಲಿ ಯೋಜನೆಗಳನ್ನು ತಯಾರು ಮಾಡಬೇಕು ಪಂಚಾಯತ್ ಅಂತ ಹೇಳಿ ಪದೇ ಸೂಚನೆಯನ್ನು ಕೊಡ್ತಾರೆ. ಎಲ್ಲ ನಿರ್ದೇಶನಗಳು, ಎಲ್ಲ ಏನು ಕನಸುಗಳು ಅವರದೇ. ನಾವು ಹೆಸರಿಗೆ ಮಾತ್ರ ನಿಮಿತ್ತ, ಎಲ್ಲ ಕಾರಣಗಳು ಕೂಡ ನಮ್ಮ ಶಾಸಕರು. ಈಗ ಒಟ್ಟು ಅನುದಾನವನ್ನು ಅಂದರೆ 1,22,00,000 ಅದು ಅದನ್ನು ಹೇಗೆ ಬಳಸಿಕೊಳ್ಳಲಾಗಿದೆ, ಯಾವುದಕ್ಕೆ ಎಷ್ಟೆಷ್ಟು ವೆಚ್ಚ ಆಗಿದೆ? ನಮ್ಮಲ್ಲಿ ಶಾಸಕರ ಅನುದಾನ ಭೋಜನ ಶಾಲೆಗೆ 25 ಲಕ್ಷ, ನಮ್ಮದು ನರೇಗಾ ಯೋಜನೆಯಲ್ಲಿ 30 ಲಕ್ಷ, ಮತ್ತು 14-15 ಹಣಕಾಸು ಮತ್ತು ನರೇಗಾವನ್ನು ಸೇರಿಸಿಕೊಂಡು ಶೌಚಾಲಯ, ಮತ್ತು ನರೇಗಾ ಯೋಜನೆಯಲ್ಲಿ ಈಗ ನಾವು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ. ಅದನ್ನು ನಾವು ಗ್ರೌಂಡ್ ಎನ್ನುವಂಥ ರೀತಿಯಲ್ಲಿ ಹಿಂದೆ ನರೇಗಾದಲ್ಲಿಯೇ ಮ್ಯಾನ್ಯುವಲ್ ಆಗಿ ಮಾಡಿದ್ದೆವು. ಮತ್ತು ಬೇರೆ ಮೂಲಭೂತ ಸೌಕರ್ಯಗಳು ಒಟ್ಟು ಜೋಡಣೆಯೊಂದಿಗೆ ಕೆಲಸ ಕಾರ್ಯಗಳನ್ನು. ಇದರಲ್ಲಿ ಪ್ರಮುಖವಾಗಿ ನಮ್ಮ ತಾಲೂಕು ಪಂಚಾಯತ್ ಹಿಂದಿನ ಇ ಒ ಆಗಿಂತ ಇವರು ಜಗದೀಶ್ ಸರ್ ಇದ್ದಾರೆ. ಈಗಿನ ಇ ಒ ಅವರಂಥ ನವೀನ್ ಕುಮಾರ್ ಭಂಡಾರಿಯವರು, ಮತ್ತು ಈಗ ನಮ್ಮ ಎ ಡಿ ಆಗಿರುವಂತಹ ಶೈಲಜಾ ಭಟ್, ಇವರ ಎಲ್ಲ ಪ್ರೋತ್ಸಾಹ ಮತ್ತು ಜಿಲ್ಲಾ ಪಂಚಾಯತ್ನ ಸಿ ಎಸ್ಗಳು ಡಾಕ್ಟರ್ ಸೆಲ್ವಮನ್ ಇರ್ಬೋದು, ಅವರು ಪ್ರಮುಖವಾಗಿ ನಮಗೆ ಹೆಚ್ಚು ಪ್ರೇರಣೆಯನ್ನು ಕೊಟ್ಟವರು.
ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಅವರೆಲ್ಲರನ್ನು ಈ ಕ್ಷಣದಲ್ಲಿ ನಾವು ಸ್ಮರಿಸಿಕೊಳ್ಬೇಕಾಗ್ತದೆ. ಯಾಕೆಂದರೆ ಅವರೆಲ್ಲ ಸಹಕಾರ ನಮಗೆ ದೊರೆತಿದೆ. ಇನ್ನೂ ಕೂಡ ಅವರ ಸಹಕಾರವನ್ನು ನಾವು ಬಯಸ್ತೇವೆ. ಈಗ ಉದ್ಘಾಟನಾ ಕಾರ್ಯಕ್ರಮ ಹೇಗೆ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರಿ? ಏನೆಲ್ಲ ಉದ್ಘಾಟನಾ ಕಾರ್ಯಕ್ರಮ ಈಗ ನಾವು ಗೃಹ ಪ್ರವೇಶಕ್ಕೆ, ನಮ್ಮ ಮನೆ ಗೃಹ ಪ್ರವೇಶ ಹೇಗಿದೆ ಆ ರೀತಿಯಲ್ಲಿ ಇಡೀ ತಂಡವಾಗಿ ಗ್ರಾಮಸ್ಥರು ಮತ್ತು ಪೋಷಕರು ಮತ್ತು ಪಂಚಾಯತ್ ಸದಸ್ಯರು ಕೆಲಸ ಕಾರ್ಯಗಳು ಬರೆಯಿಂದ ಸಾಗ್ತಾ ಇದೆ. ಇವತ್ತು ಸಂಜೆಯ ಒಳಗೆ 6 ಗಂಟೆಯ ಒಳಗೆ ಎಲ್ಲ ಕೆಲಸ ಕಾರ್ಯಗಳು ಫಿನಿಶ್ ಆಗ್ತದೆ. ನಾಳೆ ಲೋಕಾರ್ಪಣೆಗೊಳ್ತದೆ. ಮಾನ್ಯ ಸಚಿವರಾದಂಥ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಇಂಧನ ಖಾತೆ ಸಚಿವರಾದ ಉಸ್ತುವಾರಿ ಸಚಿವರು ಕೂಡ ಅವರು ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಶಾಸಕರು ಕೂಡ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ನಮ್ಮ ಘನ ಅಧ್ಯಕ್ಷತೆಯನ್ನು ಪಂಚಾಯತಿನ ರೂವಾರಿ ಅಧ್ಯಕ್ಷರು ವಹಿಸಿಕೊಳ್ಳಲಿಕ್ಕಿದ್ದಾರೆ. AC ಗಳು ಕೂಡ ಅಳವಡಿಕೆಯಾಗಿದೆ. ಇದರ ಪ್ರಯತ್ನ ಇದರ ಮಾದರಿಯಾಗಿ ಈಗ ನಾವು ಹವಾನಿಯಂತ್ರಿತ ಆಗಿದೆ. ಯಾವ ಸರ್ಕಾರಿ ಶಾಲೆಗಳಲ್ಲೂ ಇರಲಿಕ್ಕಿಲ್ಲ ಹವಾನಿಯಂತ್ರಿತ ಕೊಠಡಿ ಭೋಜನ ಶಾಲೆ. ಅದಕ್ಕೆ ಹವಾನಿಯಂತ್ರಿತ ಸಾಧನವನ್ನು ಕೊಟ್ಟಿರುವಂಥದ್ದು ನಮ್ಮ CA ಬ್ಯಾಂಕಿನ ಅಧ್ಯಕ್ಷರ ಮುಖಾಂತರ CA ಬ್ಯಾಂಕ್ ಆಡಳಿತ ವರ್ಗ ಕೊಟ್ಟಿದೆ ಒಂದು. ಇನ್ನೊಂದು ಖ್ಯಾತ ಮಕ್ಕಳ ತಜ್ಞರಂತಹ ಡಾಕ್ಟರ್ ಸುಮಂತ್ ರೈ ಬೆಳ್ಳಿಪಾಡಿಯವರು ಮಂಗಳೂರಲ್ಲಿ ಅವರ ಕ್ಲಿನಿಕ್ ಇರುವಂಥ ಅವರು ಇನ್ನೊಂದು ಸಾಧನವನ್ನು ಒದಗಿಸಿದ್ದಾರೆ, ಫ್ರೀಯಾಗಿ ಒದಗಿಸಿದ್ದಾರೆ. ಮತ್ತು ಈ ಕಟ್ಟಡವನ್ನು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ಮಿಸುವಲ್ಲಿ ನಮ್ಮ ಮೆಟೀರಿಯಲ್ ಸಪ್ಲೈದಾರರು ಮತ್ತು ಕಾಂಟ್ರಾಕ್ಟರ್ದಾರರು ಕೂಡ ಅವರೇ, ಪ್ರಸಾದ್ ಕುಮಾರ್ ಜೈನ್ ಇವರ ಶ್ರಮ ಕೂಡ ಇದರ ಇದೆ. ನಿಮ್ಮ ಇನ್ನೊಂದಷ್ಟು ಕನಸುಗಳು ಕೂಡ ಈಡೇರಲಿ ಅನ್ನುವಂಥದ್ದು ನಮ್ಮ ಹಾರೈಕೆಗಳು ಕೂಡ. ಇದು ಒಂದು ಶಾಲೆಯ ಅಭಿವೃದ್ಧಿಗಾಗಿ ಅಥವಾ ಶಾಲೆಗೆ ಬೇಕಾದಂತಹ ಮೂಲ ಸೌಕರ್ಯಗಳನ್ನು ಒದಗಿಸುವಂತಹ ನೆಲೆಯಲ್ಲಿ ಇಲ್ಲಿನ ಶಾಲೆಯ SDMC ಇರ್ಬೋದು, ಶಿಕ್ಷಕರು ಇರ್ಬೋದು, ವಿದ್ಯಾರ್ಥಿಗಳು, ಜೊತೆಗೆ ಪಂಚಾಯತ್, ಅದೇ ರೀತಿ ಶಾಸಕರು ಮಾಡಿರುವಂತಹ ಒಟ್ಟು ಪ್ರಯತ್ನದ ಫಲವಾಗಿ ಇದು ಆಗಿರುವಂತಹ ಕೆಲಸಗಳು. ಇಲ್ಲಿ ಇನ್ನೊಂದಷ್ಟು ಕೆಲಸಗಳಾಗಬೇಕಾಗಿದೆ, ಅದು ಕೂಡ ಆಗಲಿ. ಜೊತೆಗೆ ಶಾಸಕರು ಈ ಒಂದು ಶಾಲೆಯನ್ನು ದತ್ತು ಕೂಡ ತೆಗೆದುಕೊಂಡಿದ್ದಾರೆ. ಸೊ ಅವರ ಮೂಲಕ ಇನ್ನೊಂದಷ್ಟು ಅಭಿವೃದ್ಧಿ ಆಗಲಿ. ಆ ಮೂಲಕ ಈ ಶಾಲೆ ಇಡೀ ರಾಜ್ಯದ ಶಾಲೆಗಳಿಗೆ ಮಾದರಿಯಾಗಿ ಗುರುತಿಸಿಕೊಳ್ಳುವಂತಾಗಲಿ ಅನ್ನುವಂಥದ್ದು ಸುದ್ದಿಯಾಶಯ ಕೂಡ. ಸಮದ್ ಕುರಿಯ ಜೊತೆಗೆ ಗೌತಮ್ ಶೆಟ್ಟಿ, ಸುದ್ದಿ ನ್ಯೂಸ್, ಹಿರೇಬಂಡಾಡಿ. ಜಾಪನೀಸ್ ಎನ್ಸೆಫಲೈಟಿಸ್ ಲಸಿಕೆಗಳಿಂದ ಮೆದುಳು ಜ್ವರದ ವಿರುದ್ಧ ಸಾರೋಣ ಯುದ್ಧ. ಖಚಿತ JE ಪ್ರಕರಣಕ್ಕೆ ತುತ್ತಾದವರ ಸಂಖ್ಯೆ ಕಡಿಮೆ ಇದ್ದರೂ ಮೆದುಳು ಜ್ವರಕ್ಕೆ ತುತ್ತಾದವರ ಸಂಖ್ಯೆ ಜಾಸ್ತಿ ಇರುತ್ತದೆ. ಮೆದುಳು ಜ್ವರಕ್ಕೆ ತುತ್ತಾದವರಲ್ಲಿ 20 ರಿಂದ 40% ಮರಣವನ್ನ ಹೊಂದಿರುತ್ತಾರೆ. ಗುಣಮುಖರಾದವರಲ್ಲಿ 30 ರಿಂದ 50% ಜನರು ನರದ ತೊಂದರೆ ಅಥವಾ ಅಂಗವಿಕಲತೆಗೆ ತುತ್ತಾಗುತ್ತಾರೆ. ಉಳಿದ 20% ಜನರು ಮಾತ್ರ ಪೂರ್ತಿ ಗುಣಮುಖರಾಗುತ್ತಾರೆ. JE ಲಸಿಕೆಯನ್ನ ಅಭಿಯಾನ ಮಾದರಿಯಲ್ಲಿ 1 ರಿಂದ 15 ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ಸಂಬಂಧಪಟ್ಟ ಶಾಲೆಗಳಲ್ಲಿ ಮತ್ತು ಅಂಗನವಾಡಿಗಳಲ್ಲಿ ನೀಡಲಾಗುವುದು. ಡಿಸೆಂಬರ್ 5 ರಿಂದ ಈ ಅಭಿಯಾನವು ಪ್ರಾರಂಭವಾಗಿ 3 ವಾರಗಳ ಕಾಲ ನಡೆಯಲಿದ್ದು, ಪೋಷಕರು ತಮ್ಮ ಮಕ್ಕಳಿಗೆ ಈ ಲಸಿಕೆಯನ್ನ ಕೊಡಿಸಿ ಮಾರಣಾಂತಿಕ ರೋಗದಿಂದ ತಮ್ಮ ಮಕ್ಕಳನ್ನ ರಕ್ಷಿಸಲು ಕೈಜೋಡಿಸಿ. ಪ್ರಕಟಣೆ ರಾಷ್ಟ್ರೀಯ ಆರೋಗ್ಯ ಅಭಿಯಾನ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ದಕ್ಷಿಣ ಕನ್ನಡ ಜಿಲ್ಲೆ, ಮಂಗಳೂರು. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ